ಕೋವಿಡ್ ಹಿನ್ನೆಲೆಯಲ್ಲಿ ವಾರದ ಸಂತೆ ನಡೆಸದಂತೆ ಜಿಲ್ಲಾಧಿಕಾರಿಗಳ ಆದೇಶವಿದ್ದರೂ ಕಳೆದ 3 ವಾರಗಳಿಂದಲೂ ಯಾವುದೇ ಅಡೆತಡೆಗಳಿಲ್ಲದೆ ಪಡುಬಿದ್ರೆ ವಾರದ ಸಂತೆ ಸರ್ಕಾರಿ ಶಾಲಾ ಮೈದಾನದಲ್ಲಿ ಜನಜಂಗುಳಿಗಳಿಂದ ನಡೆದಿದೆ. ಈ ಬಗ್ಗೆ ಮಾತನಾಡಿದ ದಲಿತ ಮುಖಂಡರು ಹೋರಾಟಗಾರರು ಆಗಿರುವ ಲೋಕೇಶ್ ಕಂಚಿನಡ್ಕ, ಜನರ ಸಮಸ್ಯೆ ಅರಿತ ಸರ್ಕಾರ ಲಾಕ್ಡೌನ್ ಸಡಿಲಿಕೆ ಮಾಡಿದೆ. ಅದರ ಅರ್ಥ ಕೊರೋನಾ ಯುಗಾಂತ್ಯಗೊಂಡಿದೆ ಎಂದಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜಿಲ್ಲಾಧಿಕಾರಿಗಳ ಆದೇಶದ ಹೊರತಾಗಿಯೂ ಸಂತೆ ನಡೆದಿದೆ. ಮಾರ್ಕೆಟ್ ಅನ್ನು ಗ್ರೌಂಡಿಗೆ ವರ್ಗಾವಣೆ ಮಾಡಿದ್ದಾರೆ, ಶಾಲೆ ಗ್ರೌಂಡಿಗೆ. ಆದರೆ ಇಲ್ಲಿ ಸಂತೆಗೆ ಅನುಮತಿ ಇದೆಯಾ ಇಲ್ಲವೋ ಎನ್ನುವುದು ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದರೂ ಇಲ್ಲಿ ಸಂತೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ವ್ಯಾಪಾರಿಯ ಮುಖದಲ್ಲಿ ಮಾಸ್ಕ್ ಇಲ್ಲ. ಮಾಸ್ಕ್ ಹಾಕಿದರೂ ಅದು ಗಡ್ಡದಲ್ಲಿರ್ತದೆ. ಎಲ್ಲ ಅವರ ಎಂಜಲು ಅದು ಎಲ್ಲ ತರಕಾರಿಗೆ ಬೀಳುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ಪೊಲೀಸರಾಗಲಿ, ಪಂಚಾಯಿತಿಯ ಯಾವುದೇ ಒಂದು ಅಧಿಕಾರಿಯಾಗಲಿ ಇಲ್ಲ. ಇಲ್ಲಿ ಯಾವುದೇ ಒಂದು ಅಂತರವನ್ನು ಕಾಪಾಡದೆ ಜನಜಂಗುಳಿಯಿಂದ ಇಲ್ಲಿ ಕೂಡಿದೆ. ಆದುದರಿಂದ ಕೂಡಲೇ ಈ ಒಂದು ಪಡುಬಿದ್ರಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಸಂತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಧಾವಿಸಿ ಇಲ್ಲಿ ಈ ಒಂದು ಸಂತೆಯನ್ನು ವ್ಯವಸ್ಥಿತಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ.